ಕುಕ್ಕೆ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರ, ಅದರಲ್ಲೂ ಕುಮಾರಧಾರ ನದಿ ಸಕಲ ಪಾಪ ಪರಿಹಾರ ಮಾಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಅದು ನಿಜವೂ ಹೌದು. ಇದಕ್ಕಾಗಿ ದೇಶದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇಂತಹ ಪವಿತ್ರ ಕ್ಷೇತ್ರದ ಕುಮಾರಧಾರ ನದಿ ಇದೀಗ ಮಲಿನವಾಗುತ್ತಿದೆ ಎಂಬ ಕುಖ್ಯಾತಿ ಪಡೆಯುತ್ತಿದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಸುಬ್ರಹ್ಮಣ್ಯದಲ್ಲಿ ಹರಿಯುವ ಕುಮಾರಧಾರ ನದಿ ಸಂಪೂರ್ಣವಾಗಿ ಮಲಿನವಾಗುತ್ತದೆ. ಇದಕ್ಕೆ ಕಾರಣ ಇಲ್ಲಿನ ಪೇಟೆಯಿಂದ ಲಾಡ್ಜ್ ಹೋಟೆಲುಗಳಿಂದ ನದಿ ತರಹ ಹರಿದು ಬರುತ್ತಿರುವ ಮಾಲಿನ್ಯದ ನೀರು ಶುದ್ಧೀಕರಣ ಆಗದೆ ನೇರವಾಗಿ ನದಿಗೆ ಸೇರುತ್ತಿರುವುದು. ಹೆಚ್ಚಿನವರು ಸರ್ಪ ಸಂಸ್ಕಾರದಂತಹ ಸೇವೆಗಳನ್ನು ಮಾಡಿ ಕುಮಾರಧಾರ ನದಿಯಲ್ಲಿ ತೀರ್ಥಸ್ನಾನ ಮಾಡ್ತಾರೆ. ಆದರೆ ಇಂತಹ ಕಲುಷಿತ ನೀರಲ್ಲಿ ಪಾಪ ಪರಿಹಾರ ಆಗುವ ಬದಲು ರೋಗ ರುಜಿನಗಳು ಅಂಟಿಕೊಳ್ಳುವ ಭೀತಿ ಎದುರಾಗಿದೆ. ಮಾತ್ರವಲ್ಲದೆ ಇದೇ ನೀರನ್ನು ಸುಬ್ರಹ್ಮಣ್ಯದಿಂದ ಹಿಡಿದು ಮಂಗಳೂರಿನವರೆಗೆ ಸಾವಿರಾರು ಜನರು, ಜಾನುವಾರುಗಳು, ಪಕ್ಷಿಗಳಿಗೆ ಇದೇ ನೀರು ಕುಡಿಯಲು ಉಪಯೋಗವಾಗುತ್ತದೆ. ಸುಬ್ರಹ್ಮಣ್ಯ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 180 ಕೋಟಿ ರೂಪಾಯಿ ವೆಚ್ಚದ ಪ್ಲಾನ್ ಮಂಜೂರು ಮಾಡಿತ್ತು. ಆದರೆ ವಸತಿ ಗೃಹ, ಬಸ್ ನಿಲ್ದಾಣ, ರಸ್ತೆ ಮೇಲ್ದರ್ಜೆಗೆ ಏರುತ್ತಿದ್ದರೂ ಇಲ್ಲಿನ ಕಲುಷಿತ ನೀರು ಶುದ್ಧೀಕರಣ ಘಟಕದ ವ್ಯವಸ್ಥೆ ಸರಿಯಾಗಿ. ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತರುತ್ತಿರುವ ದೇವಸ್ಥಾನ. ಆದರೆ ಇಲ್ಲಿನ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದೆ ಕ್ಷೇತ್ರದ ಹೆಸರು ಹಾಳಾಗುತ್ತದೆ. ಒಟ್ಟಿನಲ್ಲಿ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಎಂಬುದಾಗಿ ನೀತಿ ತಂಡದ ರಾಜ್ಯ ಅಧ್ಯಕ್ಷ ಜಯನ್ ಅವರು ಆರೋಪಿಸಿದ್ದಾರೆ. ಎಷ್ಟು ಗಲೀಜಿದೆ ನೋಡಿ, ಈ ನೀರು ಹೋಗ್ತಾ ಇರೋದು ಬೇರೆ ಯಾರೆಲ್ಲ ಕುಡಿತಾ ಇರೋದು. ದಕ್ಷಿಣಕ್ಕೆಲ್ಲ ಬುದ್ಧಿವಂತ ಜಿಲ್ಲೆ ಆಗಿರುವಂಥ ದಕ್ಷಿಣಕ್ಕೆಲ್ಲ ಬುದ್ಧಿವಂತ ಜನರು ಕುಡಿತಾರೆ ಅಂತ ಹೇಳ್ಬೋದು. ಇದೇ ನೀರಲ್ಲಿ ನೀವು ಈಗ ಸುಬ್ರಹ್ಮಣ್ಯದಿಂದ ಹೋಗೋ ನೀರಲ್ಲೇ ಮಂಗಳೂರು ತನಕ ಇರೋರು ನೀರು ಕುಡಿಯೋದು, ಸ್ನಾನ ಮಾಡೋದು, ದನ ಕೊಡೋದು, ಪಕ್ಷಿಗಳು ಕುಡಿಯೋದು. ಈ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಒಂದು ಸರ್ಕಾರಕ್ಕೆ ಸೇರೋದು. ಸರ್ಕಾರ ಕೋಟ್ಯಾನು ಕೋಟಿ ದುಡ್ಡು ಖರ್ಚು ಮಾಡಿದ ಈ ಒಂದು ನೀರು ಶೇಖರಣೆ ಮಾಡೋ ಘಟಕ್ಕೆ ಒಂದು ಎರಡಲ್ಲ ಕೋಟ್ಯಾನು ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಹೋದ ವರ್ಷ ಈ ವಿಷಯಕ್ಕೆ ಸಂಬಂಧಿಸಿ ನಾನು ಜಾಲತಾಣ ಹಾಕಿ ಪರಿಸರ ಮಾಲಿನ್ಯ ಇಲಾಖೆಯು ಸರ್ಕಾರಕ್ಕೂ ಇದರ ಮಾಹಿತಿ ಅಂತ. ಆದರೆ ಅವರು ಪತ್ರವೊಂದು ಬರೆದು ಕಳಿಸೋದು ಬೇರೆ ಯಾವುದನ್ನೂ ಮಾಡಲ್ಲ. ಇವರಿಗೆ ಪತ್ರ ಮೂಲಕ ಒಂದು ಬರವಣಿಗೆ ಮಾತ್ರ ಕಳಿಸ್ತಾ ಇರೋದು ಅಷ್ಟೇ. ಆಯ್ತು, ಅವರು ಒಬ್ಬೊಬ್ಬರ ಕೆಲಸ ಮುಗಿತಾ ಅಷ್ಟೇ, ಬೇರೆ ಯಾವುದೊಂದು ಕೆಲಸ ಮಾಡ್ತಾ ಇಲ್ಲ. ಕೋಟ್ಯಾನು ಕೋಟಿ ಖರ್ಚು ಮಾಡಿ ಜನರ ದುಡ್ಡಲ್ಲಿ, ಜನರ ತೆರಿಗೆ ದುಡ್ಡಲ್ಲಿ ಈ ಕೆಲಸನೆಲ್ಲ ಮಾಡಿಸಿ ಈ ಅಧಿಕಾರಿಯವರೆಲ್ಲ ಜನರ ದುಡ್ಡಲ್ಲಿ ಬದುಕ್ತಾ ಅವರು ಆರಾಮವಾಗಿದ್ದು ಜನರಿಗೆ ತಿನ್ನಿಸ್ತಾರೋ ಕುಡಿಸ್ತಾರೋ ನೀರುದು ಅರ್ಥ ಮಾಡಿಕೊಳ್ಳಿ. ಇವರು ಈ ಏರಿಯಲ್ಲಿ ಪ್ರತಿನಿಧಿಯನ್ನು ಜನಪ್ರತಿನಿಧಿ ಯಾರು ಇದ್ದಾರಾ? ಈ ಕ್ಷೇತ್ರದ MLA ಅಂಗಾರೆ ಅವರು ಒಂದು ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಿದ್ದರೂ ಇದನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ. ನಾನು ನಾಚಿ ಆಗಬೇಕು ಜನಪ್ರತಿನಿಧಿಗಳಿಗೂ, ಅಧಿಕಾರಿಯವರಿಗೂ. ಅದು ಅಲ್ಲ, ಮತದಾನ ಮಾಡೋ ಮತದಾರರಿಗೂ ಆಗಬೇಕು. ನಿಮಗೆ ಇದನ್ನೇ ಕುಡಿಸ್ಬೇಕು, ಇದೆಲ್ಲ ಯಾರಿಗೂ ಏನೂ ಆಗಲ್ಲ. ಅಂದರೆ ಇದನ್ನೇ ಕುಡಿಸ ಮಾಡಿ ನಿಮಗೆಲ್ಲ ಬುದ್ಧಿ ಬರೋದಂತ ಕಾಣಿಸುತ್ತೆ. ಈ ಬಗ್ಗೆ ಮಾತನಾಡಿರುವ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಲಿಂಗಯ್ಯನವರು ನೀರಿನ ಶುದ್ಧೀಕರಣ ಘಟಕ ಸರಿಯಾಗಿ ರೀತಿಯಲ್ಲಿ ಆಗ್ತದೆ. ಈ ಬಗ್ಗೆ ಒಳಚರಂಡಿ ಮಂಡಳಿಯವರು ಒಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈ ಘಟಕದ ಮೇಲುಸ್ತುವಾರಿ ನೋಡಿಕೊಳ್ಳುವ ಸಮಿತಿಯೊಂದು ರಚನೆ ಮಾಡಿದ್ದಾರೆ. ಸಮಸ್ಯೆಗಳು ಎದುರಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.